ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ 2ನೇ ಅಧ್ಯಾಯ 27ನೇ ಶ್ಲೋಕ. ಪ್ರಜಾತಮ ಪ್ರಕೃತಯ ಸಮಾಶೀಲ ಭಜಂತಿ ವೈ ಪಿತೃಭೂತ ಪ್ರಜೇಶಾದೀನ್ ಶ್ರಿಯ ಐಶ್ವರ್ಯ ಪ್ರಜಾ ಈಪ್ಷವ. ರಜೋಗುಣ ಮತ್ತು ತಮೋಗುಣ ಉಳ್ಳವರು ಪಿತೃಗಳನ್ನು, ಇತರ ಜೀವಿಗಳನ್ನು, ವಿಶ್ವದ ಕಾರ್ಯದಲ್ಲಿ ಮಗ್ನರಾದ ದೇವತೆಗಳನ್ನು ಪೂಜಿಸುತ್ತಾರೆ. ಅದಕ್ಕೆ ಸ್ತ್ರೀಯರು ಸಂಪತ್ತು, ಅಧಿಕಾರ ಮತ್ತು ಸಂತತಿಗಳಂತ ಐಕಲಾಪಗಳನ್ನು ಪಡೆಯುವ ಒತ್ತಾಸೆ ಕಾರಣ. Powerful by His Divine Grace, A.C. Bhaktivedanta Swami Srila Prabhupada ki jai. ಎಸ್, ನೋಡಿ, ಇದರಲ್ಲಿ ಕ್ಲಿಯರ್ ಆಗಿ ಉಂಟು. ಇನ್ನು ನಮಗೆ ಇದರ ಮೇಲೆ ಕೂಡ ನಮ್ಗೆ ಡೌಟ್ ಬಂದ್ರೆ ಮತ್ತೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಎಂತ ಹೇಳುವಂಥದ್ದು, ಪಿತೃಗಳನ್ನು ಪೂಜೆ ಮಾಡುವವರಿದ್ದಾರೆ, ಇತರ ಜೀವಿಗಳನ್ನು ಅಂದ್ರೆ ತುಂಬ ಉಂಟು ಕಲಿಯುಗದಲ್ಲಿ. ಅಲ್ಲಿ 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 ಎಸ್ ಅವರು ನನ್ನ ಗುರು, ಅವರು ಕೆಲವರೆಲ್ಲ ಅವರೇ ದೇವರಂತಲ್ಲಿ ಹೇಳ್ತಾರೆ. ಶಾಸ್ತ್ರದಲ್ಲಿ ಎಲ್ಲೂ ಇಲ್ಲ. ಇಂಥ ತುಂಬ ಉಂಟು, ನಾನು ಹೆಸರು ಹೇಳುವುದಿಲ್ಲ, ತುಂಬ ತುಂಬ ಉಂಟು. ಮತ್ತೆ ವಿಶ್ವದ ಕಾರ್ಯದಲ್ಲಿ ಮಗ್ನರಾದ ದೇವತೆಗಳನ್ನು, ಅಟ್ಲೀಸ್ಟ್ ದೇವತೆಗಳು ಶಾಸ್ತ್ರದಲ್ಲಿ ಉಂಟು, ದೇವತೆಗಳ ಬಗ್ಗೆ. ಆದರೆ ಉಳಿದದ್ದು ಯಾವುದಿಲ್ಲ. ಆದರೆ ಈ ರೀತಿ ಪೂಜೆ ಮಾಡ್ತಾರೆ. ಅವರೆಂತ ಅಂದ್ರೆ ರಜೋಗುಣ ಮತ್ತೆ ತಮೋಗುಣ ಉಳ್ಳವರು. ಯಾರು ಹೇಳುವಂಥದ್ದು? ಇದು ವೇದವ್ಯಾಸರು ಹೇಳುವಂಥದ್ದು. ಅದಕ್ಕೆ ಸ್ತ್ರೀಯರು ಸಂಪತ್ತು, ಅಧಿಕಾರ ಮತ್ತು ಸಂತತಿಗಳಂತ. ಇದೇನಂದ್ರೆ ಪ್ರಭುಪಾದ ಯಾವಾಗಲೂ ಹೇಳ್ತಾರೆ, ಧನಂ ದೇಹಿ ರೂಪವತಿ ಬಾಜಾಂ ಪತ್ನಿ ದೇಹಿ ಪುತ್ರಂ ದೇಹಿ ಆ ದೇಹಿ ಹಿ ದೇಹಿ. ನಾವು ಈ ದೇವತೆಗಳು ಮತ್ತೆ ಈ ಕೆಲವು ಮನುಷ್ಯರನ್ನು ಕೂಡ ಪೂಜೆ ಮಾಡ್ತಾರೆ. ಮತ್ತೆ ಪಿತೃಗಳನ್ನು ಹೋಗುವಾಗ, ನಮ್ಮಲ್ಲಿ ಭೂತಗಳನ್ನು ಹೋಗುವಾಗ ನಮ್ಗೆ ಲಿಸ್ಟ್ ಇರ್ತದೆ. ಈಗ ರೇಷನ್ ಅಂಗಡಿ ಹೋಗುವಾಗ ನಾವು ಒಂದು 35 ಐಟಮ್ ಲಿಸ್ಟ್ ಮಾಡ್ತೇವೆ ಎಲ್ಲ ಮನೆಗೆ ತರಲಿಕ್ಕೆ. ಅದೇ ರೀತಿ ನಮ್ಗೆ ಲಿಸ್ಟ್ ಇರ್ತದೆ ಅಂತ. ಅದರಲ್ಲಿ ಎಲ್ಲ ಅದು ಕೊಡು, ಇದು ಕೊಡು, ಇದು ಕೊಡು, ಅದು ಕೊಡು, ಇದು ಕೊಡು, ಇದೇ ಪ್ರಭುಪಾದ ಹೇಳ್ತಾರೆ. ಅದು ಮುಗಿಲಿಕ್ಕಿಲ್ಲ. ಅದಕ್ಕೆ ಸ್ತ್ರೀಯರು ಸಂಪತ್ತು, ಅಧಿಕಾರ ಮತ್ತು ಸಂತತಿಗಳಂತ ಐಕಲಾಪ ಪಡೆಯುವ ಒತ್ತಾಸೆ ಕಾರಣ. ಯಾಕೆ ಅಲ್ಲಿ ಹೋಗ್ತಾ ಇದ್ದಾರೆ? ಇದನ್ನೆಲ್ಲ ಈ ಇಚ್ಛೆಯನ್ನು ಹಿಡ್ಕೊಂಡು ಹೋಗುವಂಥದ್ದು. ಈಗ ನಾವು ಭಾಗವತಕ್ಕೆ ಬರುವ, ಪರಮ ಪುರುಷನಲ್ಲಿಗೆ ಮರಳಿ ಹೋಗಲು ತೀವ್ರವಾದ ಆಸಕ್ತಿ ಇರುವವರಿಗೆ ಯಾವ ವರ್ಗಕ್ಕೆ ಸೇರಿದ ದೇವತೆಗಳನ್ನು ಪೂಜಿಸಬೇಕಾದ ಅಗತ್ಯ ಇಲ್ಲ. ನೀವೀಗ ದೇವೋತ್ತಮ ಪರಮಪುರುಷ ಕೃಷ್ಣನನ್ನು ನೋಡ್ಬೇಕಂದ್ರೆ ನಿಮಗೆ ಆಸೆ ಇದ್ದರೆ, ನಿಮಗೆ ಗೋಲೋಕಕ್ಕೆ ಹೋಗ್ಲಿಕ್ಕೆ ಆಸೆ ಇದ್ದರೆ, ನೀವು ದೇವತೆಗಳನ್ನು ಮತ್ತೆ ಇಲ್ಲಿ ದೇವತೆಗಳನ್ನ ಹೇಳ್ತದೆ. ಯಾಕೆಂದ್ರೆ ಅದು ಮೇನ್, ಉಳಿದದೆಲ್ಲ ಶಾಸ್ತ್ರದಲ್ಲಿ ಇಲ್ಲ. ಪೂಜಿಸಬೇಕಾದ ಅಗತ್ಯ ಇಲ್ಲ. ಇಷ್ಟು ಹೇಳಿದ ಮೇಲೆ ಕೂಡ ನಿಮಗೆ ಅದು ಆಸೆ ಇದ್ರೆ ನಿಮಗೆ ಗೋಲೋಕ ಹೋಗ್ಲಿಕ್ಕೆ ಆಗುದಿಲ್ಲ. ಜನ್ಮ ಮೃತ್ಯು ಜರವ್ಯಾಧಿಯಿಂದ ನೀವು ಮತ್ತೆ 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 ಹುಟ್ಟು ಮತ್ತೆ ಸಾವು. ಹಾಗಾಗಿ ಪ್ರಭುಪಾದ ಹೇಳ್ತಾರೆ, ನಾವೀಗ ಊಟ ಹಾಕಿ ಕೊಟ್ಟಿದ್ದೇವೆ, ಊಟ ಮಾಡುವುದು ನಿಮ್ಮ ಕೆಲಸ. ನಾವು ನಿಮಗೆ ಬಾಯಿಯಲ್ಲಿ ಕೂಡ ಕೊಡ್ಬೇಕಂದ್ರೆ ಅದು ತಪ್ಪಾದೀತು. ಒಂದ ಕೈಯಲ್ಲಿ ನೀವು ತಿನ್ಬೇಕು, ಇಲ್ಲದ್ರೆ ಸ್ಪೂನಲ್ಲಿ ನೀವು ತಿನ್ಬೇಕು. ನಿಮಗೆ ಎಲೆಯಲ್ಲಿ ಒಳ್ಳೆ ರೀತಿ ನಾವು ಊಟ ಹಾಕಿ ಕೊಟ್ಟಿದ್ದೇವೆ. ಯಾರನ್ನು ಪೂಜೆ ಮಾಡಬೇಕು, ಎಲ್ಲ ಆ ಪೂಜೆಯಿಂದ ಎಲ್ಲಿಗೆ ನೀವು ಹೋಗ್ತೀರಿ, ಗೋಲೋಕದ ಅಡ್ರೆಸ್ ಎಲ್ಲ ನಿಮಗೆ ಒಟ್ಟಾಗಿದೆ. ಇನ್ನೂ ಇದನ್ನು ಕೊಟ್ಟ ಮೇಲೆ ಕೂಡ ನೀವು ನಿಮ್ಮ ಅಂತಂದ್ರೆ ಈ ಎಂತ ಹೇಳುದು, ದೇವತೆಗಳು, ಪಿತೃಗಳು ಮತ್ತೆ ಬೇರೆ ಮಾಡ್ಬೇಕಿದ್ರೆ ನಮ್ಗೆ ಏನ್ ಮಾಡ್ಲಿಕ್ಕೆ ಆಗುದು? ಪ್ರಭುಪಾದ ಹೇಳ್ತಾರೆ, ವಿ ಆರ್ ಹೆಲ್ಪ್ಲೆಸ್. ಇಷ್ಟು ಹೇಳಿ ಮತ್ತೆ ಕೂಡ ಅದನ್ನು ನಿಮಗೆ ಬಿಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಸರ್ ನಮಸ್ಕಾರ. ಭಗವದ್ಗೀತೆ ಪೂಜಿಸುವ ಅಗತ್ಯ ಇಲ್ಲ. ಭಗವದ್ಗೀತೆಯಲ್ಲಿ 7, 20 ಮತ್ತು 23ರಲ್ಲಿ ಹೀಗೆ ಸ್ಪಷ್ಟವಾಗಿ ಹೇಳಲಾಗಿದೆ. ಎಂತ ಹೇಳಲಾಗಿದೆ? ಐಕ ಭೋಗಲಾಲಸೆಯಿಂದ ಮತ್ತರಾದವರು ತಾತ್ಕಾಲಿಕ ಲಾಭಕ್ಕಾಗಿ ಬೇರೆ ಬೇರೆ ದೇವತೆಗಳನ್ನು ಪೂಜಿಸುತ್ತಾರೆ. ಇದು ಭಗವದ್ಗೀತೆಯಲ್ಲಿ ಕೂಡ ಕೃಷ್ಣ ಹೇಳಿದ್ದಾನೆ. ಕೃಷ್ಣನಿಗೆ ಕೂಡ ಗೊತ್ತುಂಟು ನಮ್ಮ ಅವಸ್ಥೆ, ಕೃಷ್ಣನಿಗೆ ಗೊತ್ತುಂಟು. ಕೆಲವರು ಹೇಳ್ತಾರಲ್ಲ, ಎಂತ ಮಾರ ನಿಂದು, ಎಲ್ಲರೂ ಹೇಳ್ತಾರೆ ನಿನ್ನ ಅವಸ್ಥೆ. ಅದೇ ರೀತಿ ಕೃಷ್ಣನಿಗೆ ನಮ್ಮ ಕಲಿಯುಗದ ಜನರ ಅವಸ್ಥೆ ಗೊತ್ತುಂಟು. ಹಾಗೆ ಅಲ್ಲಿ ಕೂಡ ಹೇಳಿದ್ದಾನೆ, ಇಲ್ಲಿ ಕೂಡ ವಾಪಸ್ ಪೂಜಿಸ್ತಾರೆ. ಅದು ಜ್ಞಾನದ ಅಲ್ಪ ಬಂಡವಾಳ ಉಳ್ಳವರಾಗಿಯೇ ಮೀಸಲಾಗಿದೆ. ಯಾಕೆಂದ್ರೆ ಅವರಿಗೆ ಜ್ಞಾನ ಇಲ್ಲ, ಅಲ್ಪ ಜ್ಞಾನ ಇರುವಂಥದ್ದು. ನಾವು ಐಕ ಸುಖಭೋಗದ ಆಳವನ್ನು ಹೆಚ್ಚಿಸಲು ಬಯಸಬಾರದು. ಅಂದ್ರೆ ಈಗ ನಿಮ್ಮ ಮನೆಯಲ್ಲಿ ಒಂದು ಕೂತ್ಕೊಳ್ಳಿಗೆ ಎಂತಾದ್ರೂ ಉಂಟು ವ್ಯವಸ್ಥೆ,
ನಾವೆಂತ ಮಾಡೋದು, ಎಲ್ಲಿ ಅದು ನೋಡಿ ಬರ್ತೇವೆ, ಅಲ್ಲಿ ಒಂದು ಸೋಫಾ ಬಂದಿದೆ ಮಾರೆ, ಆ ಸೋಫಾದಲ್ಲಿ ಕೂತ್ರೆ ಅಂತೆ ನಿಮಗೆ ಬೆನ್ನು ನೋವು ಎಂತ ಬರುವುದಿಲ್ಲ, ತುಂಬಾ ಆರಾಮಾಗ್ತದೆ ಅಂತ. ಅದಕ್ಕೆ ಎಷ್ಟು ಅದಕ್ಕೆ 1,20,000. ಅದ್ರಲ್ಲಿ ಎಂತ ಅಷ್ಟು ಸುಖ ಸಿಗ್ತದ ಕೂತ್ಕೊಳ್ಳುವಾಗ ಅಂದ್ರೆ ನಿಮ್ಗೆ ಆರಾಮ್ಸೆ ನಿದ್ರೆ ಬರ್ತದೆ, ಮತ್ತೆ ಯಾವ್ದು ಮೈ ಕೈ ನೋವು ಆಗುದಿಲ್ಲ. ನಾವು ಅದನ್ನು ಹೋಗಿ ತೆಗೆಯುವಂಥದ್ದು, ಹೋಗಿ ಪರ್ಚೇಸ್. ಇದು ಒಂದು ಉದಾಹರಣೆ, ಇಂಥ ತುಂಬಾ ಉಂಟು. ಅದು ನಾನು ಸೋಫಾಗೆ ಹೇಳಿದೆ. ಹಾಗಾಗಿ ನಾವು ಐಕ ಸುಖಭೋಗದ ಆಳವನ್ನು ಹೆಚ್ಚಿಸಲು ಬಯಸಬಾರದು. ಇದರಲ್ಲಿ ಕೂತ್ಕೊಳ್ಳಿಕ್ಕೆ ಆಗ್ತದೆ, ನೆಲದಲ್ಲಿ ಎಂತ ಆಗ್ತದೆ, ಎಂತ ಆಗುದಿಲ್ಲ ಕೂತ್ಕೊಂಡ್ರೆ. ಏನ್ ನಮ್ದು ಎಂತಾದ್ರು ಕಿತ್ತೋಗ್ತದ? ಇಲ್ಲ. ಇಂದಿನ ಕಾಲದಲ್ಲಿ ಎಲ್ಲ ಋಷಿಗಳೆಲ್ಲ ನೆಲದಲ್ಲಿ ಕೂತ್ಕೊಳ್ತಾ ಇದ್ರು. ಅವರು ಈ ಐಕ ಇದಕ್ಕೆ ಅಂತ ಐಕ ಸುಖಭೋಗದ ಆಳವನ್ನು ಹೆಚ್ಚಿಸಲಿಲ್ಲ ಅವರು. ಈಗ ನೇಮಿಶಾರಣದಲ್ಲಿ ಮೊದಲ ಬಾರಿಗೆ ಋಷಿವರೇಣ್ಯರು ಎಲ್ಲ ಬೇರೆ ಬೇರೆ ಬ್ರಹ್ಮಾಂಡದಿಂದ ಬಂದಿದ್ದಾರೆ. ಶುಗಮುನಿ ಹೇಳುವಾಗ ಎಲ್ಲ ಅಲ್ಲಿ ನೆಲದಲ್ಲಿ ಕೂತ್ಕೊಂಡಿದ್ದಾರೆ. ನಾರದ ಮುನಿ ನೆಲದಲ್ಲಿ ಕೂತ್ಕೊಂಡಿದ್ದಾರೆ. ವೇದವ್ಯಾಸರ ನೆಲದಲ್ಲಿ ಕೂತ್ಕೊಂಡಿದ್ದಾರೆ. ಶುಗಮುನಿ ಹೇಳುವಾಗ ವೇದವ್ಯಾಸರ ತಂದೆ ಪರಾಶರ ಮುನಿ ಅವರು ಕೂಡ ನೆಲದಲ್ಲಿ ಕೂತ್ಕೊಂಡಿದ್ದಾರೆ. ಅವ್ರಿಗೇನು ದೊಡ್ಡ ದೊಡ್ಡ ಈ ಸೋಫಾ ಏನಿಲ್ಲ, ಆರಾಮ್ಸೆ ಇದ್ದಾರೆ. ಅದರಲ್ಲಿ ಪ್ರಭುದಲ್ಲಿ ಇದ್ದಾರೆ, ಆರಾಮ್ಸೆ ಅಲ್ಲಿ ಕೂತ್ಕೊಳ್ಬಹುದಂತೆ. ಏನು ನಮ್ದು ಎಲ್ಲಿಂದ ಎಂತ ಕೀಳಿ ಹೋಗುದಿಲ್ಲ. ಆದ್ರೂ ನಮ್ಗೆ ಅದು ಬೇಕು. ಎಸ್, ಜಾಸ್ತಿ ಮಾಡಬಾರ್ದಂತೆ, ಎಷ್ಟುಂಟು ಅಷ್ಟರಲ್ಲಿ ಹೆಚ್ಚಿಸಲು ಬಯಸಬಾರದು. ಜೀವನದ ಅತ್ಯಗತ್ಯ ವಿಷಯಕ್ಕಾಗಿ ಮಾತ್ರವೇ ಐಕ ಉಪಭೋಗವನ್ನು ಸ್ವೀಕರಿಸಬೇಕು. ನಮ್ದೊಬ್ರು ಭಕ್ತರಿದ್ದಾರೆ ಕೇರಳದಲ್ಲಿ. ಅವ್ರ ಪರಿಚಯದವ್ರನ್ನ ಹೇಳಿದ್ರು, ಅವ್ರಿಗೂ ಡ್ಯೂಟಿ ಅಂತೆ. ಆದ್ರೆ ಅವ್ರು ಡಾಕ್ಟರ್, ಒಳ್ಳೆ ಇನ್ಕಮ್ ಉಂಟು. ಒಂದು ಹಾಕಿದ ಬಟ್ಟೆ ನೆಕ್ಸ್ಟ್ ಹಾಕ್ಲಿಕ್ಕಿಲ್ಲ. ನೆಕ್ಸ್ಟ್ ಅಂದ್ರೆ ಆ ಬಟ್ಟೆಯನ್ನು ಮತ್ತೆ ಹಾಕುವಂಥದ್ದು 1 ವರ್ಷದ ನಂತರ ಆ ಬಟ್ಟೆ, ಅಷ್ಟು ಬಟ್ಟೆ ಉಂಟು. ಇದು ಬೇಕಾ? ಇದು ಎಂತಾದ್ರು ಅಗತ್ಯ ಉಂಟಾ? ಅಂದ್ರೆ 365 ಸೆಟ್ ಉಂಟಂತೆ. ನನ್ನ ತಂದೆ ಕೂಡ ತುಂಬಾ ರಿಚ್ ಅವರದು, ಸಣ್ಣದಿಂದ ಅದನ್ನೇ ಅಭ್ಯಾಸ ಮಾಡಿದ್ದಾರೆ. ಈಗ ಅದು ಬಿಡ್ಲಿಕ್ಕೆ ಆಗುದಿಲ್ಲ. ಆಲ್ಮೋಸ್ಟ್ ತಿಂಗಳಿಗೆ ಒಂದು ಹೊಸ ಸೆಟ್ 25-30 ತೆಗಿತಾರೆ, ಅದು ಮಿನಿಮಮ್. ಇದು ಯಾಕೆ? ನಮ್ದು ಐಹಿಕ ಸುಖಭೋಗದ ಆಳವನ್ನು ಹೆಚ್ಚಿಸಲು ಬಯಸಬಾರದು. ಜೀವನದ ಅತ್ಯಗತ್ಯ ವಿಷಯಕ್ಕಾಗಿ ಮಾತ್ರವೇ ಐಹಿಕ ಉಪಯೋಗವನ್ನು ಸ್ವೀಕರಿಸಬೇಕು. ಅಗತ್ಯ ಇದ್ರೆ ಮಾತ್ರ. ಈಗ ಬಟ್ಟೆ, ಈಗ ನೋಡಿ ನಮ್ಮ ಹತ್ರ ಇರೋದು 2 ಸೆಟ್. ಇದು ಹರಿದು ಹೋದ್ರೆ ಕೆಲವೊಮ್ಮೆ ಸ್ಟಿಚ್ ಮಾಡ್ತೇವೆ, ಮತ್ತೆ ಫುಲ್ ಕಟ್ಟಾದ್ರೆ ಮತ್ತೆ ತೆಗೆಯುವಂಥದ್ದು, ಇಲ್ಲದ ಅದರಲ್ಲಿ ಸುಧಾರಿಸ್ತೇವೆ. ಆದರೆ ಜನರಿಗೆ ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಖುಷಿ ಪಡುವಂಥದ್ದು. ಮನೆಗೆ ಹೆಚ್ಚಿನವರು ಎಂತಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಅಂದ್ರೆ ಅದು ಬೇಕು, ಇದು ಬೇಕು. ಒಂದಿನ ಕೆಲಸ ಆಗ್ತದೆ, ಇನ್ನು ಅದು ಬೇಕು. ಈ ರೀತಿ ಮಾಡಬಾರ್ದು. ಕೃಷ್ಣನಿಗೆ ಹಣ ಖರ್ಚು ಮಾಡಿ, ಕೃಷ್ಣ ದೇವಸ್ಥಾನಕ್ಕೆ ಕೊಡಿ, ಕೃಷ್ಣನಿಗೆ ಉಪಯೋಗ. ಆದ್ರೆ ಕೃಷ್ಣನಿಗೆ ಕೊಡ್ಲಿಕ್ಕೆ ಹೇಗೆ ಅಂದ್ರೆ ಕೈಯಿಂದ ಹೀಗೆ ಹಾಕ್ತೇವೆ ಕಿಸೆಗೆ, ಹೊರಗೆ ಬರುವುದಿಲ್ಲ ಕೊಡ್ಲಿಕ್ಕೆ. ಆದ್ರೆ ನಮ್ಮ ಇಂದ್ರಿಯ ಸುಖಕ್ಕೆ ಕ್ರೆಡಿಟ್ ಕಾರ್ಡ್ ಅಲ್ಲಿ ಪರ್ಚೇಸ್ ಮಾಡ್ತೇವೆ, ದೊಡ್ಡ ಹಣ ಇಲ್ಲದೂ ಕೂಡ ಕ್ರೆಡಿಟ್ ಕಾರ್ಡ್ ಅಲ್ಲಿ. ದೇವರಿಗೆ ಹಣ ಇದ್ರೂ ಕೂಡ ಯಾಕೆ ಕೊಡ್ಬೇಕು ಅಂತ ತುಂಬಾ ಯೋಚನೆ ಬರ್ತದೆ. ಹಾಗಾಗಿ ಇದೆಲ್ಲ ಪ್ರಭುಪಾದ ಹೇಳಿದ್ರೆ ಇದು ಲಿಟ್ಮಸ್ ಟೆಸ್ಟ್ ಅಂತೆ. ನಾವು ಇದರಲ್ಲಿ ಪ್ರೋಗ್ರೆಸ್ ಆಗಿದ್ದೇವೆ ಇಲ್ಲ ಅನ್ನೋದು ಅದರಲ್ಲಿ ಗೊತ್ತಾಗ್ತದೆ. ನಾವು ಎಷ್ಟು ನಮ್ಮ ಇಂದ್ರಿಯ ಸುಖಕ್ಕೆ ಯೂಸ್ ಮಾಡ್ತೇವೆ, ಎಷ್ಟು ಕೃಷ್ಣನಿಗೆ ಯೂಸ್ ಮಾಡ್ತೇವೆ, ಇದರಲ್ಲಿ ಪ್ರಭುಪಾದ ಹೇಳ್ತಾರೆ ಕಂಡು ಹಿಡಿಯಬಹುದು. ಜೀವನದ ಅಗತ್ಯ ವಿಷಯಕ್ಕಾಗಿ ಮಾತ್ರ ಐಹಿಕ ಉಪಭೋಗವನ್ನು ಸ್ವೀಕರಿಸಬೇಕು. ಅದಕ್ಕಿಂತ ಹೆಚ್ಚು ಅಲ್ಲ, ಕಡಿಮೆ ಅಲ್ಲ. ಐಹಿಕ ಸುಖಭೋಗವನ್ನು ಹೆಚ್ಚು ಸ್ವೀಕರಿಸುವುದೆಂದರೆ ಐಹಿಕ ಅಸ್ತಿತ್ವ ದುಃಖಗಳಿಂದ ತನ್ನನ್ನು ಹೆಚ್ಚು ಬಂಧನಕ್ಕೆ ಒಳಪಡಿಸಿಕೊಳ್ಳುವುದು ಎಂದು ಅರ್ಥ. ಅಂದ್ರೆ ಹೆಚ್ಚು ನಾವು ಇದಾದ್ರೆ ನೋಡಿ, ನಮ್ಗೆ ಈಗ ನೀವು ನಂಬಲಿಕ್ಕಿಲ್ಲ, ನಾವು ದೇವಸ್ಥಾನದಲ್ಲಿ 13, 14, 15 ಆಲ್ಮೋಸ್ಟ್ 13, 14, 15 16 ಸ್ಟಾರ್ಟಿಂಗ್ ನಾವೆಂತ ಅಂದ್ರೆ ನಾವು ಸಿಂಪಲ್ ಐಟಮ್ ಮಾಡ್ತಿದ್ದೆವು ದೇವರಿಗೆ. ಅಂದ್ರೆ ಸಿಂಪಲ್ ಅಂದ್ರೆ ಸಂಡೇದೆಲ್ಲ ಮಾಡ್ತಿದ್ದೆವು, ಬಾಕಿ ದಿವಸ ಸಿಂಪಲ್ ನಾನೇ ಕುಕಿಂಗ್ ಮಾಡ್ತಿದ್ದೆ ದೇವರಿಗೆ. ಸಿಂಪಲ್ ನಮ್ಗೆ ಏನು ಅದರಲ್ಲಿ ಅಂದ್ರೆ ಒಂದು ಸಬ್ಜಿ, ದಾಲ್, ರೈಸ್ ಅದನ್ನೇ ತಿಂತಾ ಇದ್ದದ್ದು ಆಲ್ಮೋಸ್ಟ್ ತಿಂಗಳಲ್ಲಿ ಅದೇ. ಯಾಕೆಂದ್ರೆ ಪ್ರಭುಪಾದ ಹೇಳ್ತಾರೆ ಈ ತಿನ್ನುವುದನ್ನು ನೀನು ಲಿಮಿಟ್ ಮಾಡು. ಹೇಗಂದ್ರೆ ನನಗೆ ಸಂಡೇ ಅದು ತಿನ್ಬೇಕು, ಸ್ಯಾಟರ್ಡೆ ಇದು ತಿನ್ಬೇಕು, ಅಲ್ಲಿ ಹೋಗುವ ಇಲ್ಲಿ ಹೋಗುವ ಅಂದ್ರೆ ನಮ್ದು ಇಂದ್ರಿಯ ಸುಖ. ಪ್ರಭುಪಾದ ಹೇಳ್ತಾರೆ ಇದನ್ನು ನೀನು ಕಂಟ್ರೋಲ್ ಮಾಡು, ಇಂದ್ರಿಯ ಸುಖ.
ಕೃಷ್ಣ ಪ್ರಸಾದ ತಿನ್ನು, ಅದನ್ನೇ ತಿಂದ್ರೆ ಏನಾಗ್ತದೆ, ಏನಾಗುದಿಲ್ಲ. ಪ್ರಭುಪಾದ ಹೇಳ್ತಾರೆ, ಯು ಆರ್ ಜಸ್ಟ್ ಈಟಿಂಗ್ ಫಾರ್ ಲಿವಿಂಗ್, ನಾಟ್ ಲಿವಿಂಗ್ ಫಾರ್ ಈಟಿಂಗ್. ಆದ್ರೆ ಕಲಿಯುಗದಲ್ಲಿ ಅಂತ ಎಲ್ಲರೂ ಲಿವಿಂಗ್ ಫಾರ್ ಈಟಿಂಗ್. ಅವರ ಜೀವನದ ಗುರಿಯೇ ತಿನ್ನುವುದು. ಅಲ್ಲಿ ಹಾಗೆ ಹೋಗುವ, ಕಾರಲ್ಲಿ ಹೋಗುವಾಗ, ಅಲ್ಲಿ ಹೋಗುವಾಗ ಅದು ತಿನ್ನುವಂತ ಆಗುದು, ಇದು ಶನಿವಾರ ಆದಿತ್ಯವರಂತೂ ಹೊರಗೆ ಹೋಗಿ ಅಂತ ತಿನ್ನುವಂತ ಆಗುವಂತ ಇಲ್ಲ. ಬೇಸ್ ಈಗ ನಮ್ಮ ದೇವಸ್ಥಾನ ಸ್ವಲ್ಪ ಸೇವೆಗೆ ಜಾಸ್ತಿ ಬಂದು ಈಗ ನಾವು ಡಿಫ್ರೆಂಟ್ ವೆರೈಟೀಸ್ ಮಾಡ್ತೇವೆ ದೇವರಿಗೆ. ಈಗ ರಾಜಭೋಗ 2016 ರಾಜಭೋಗ ಕೂಡ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ, ತುಂಬಾ ವೆರೈಟೀಸ್ ಮಾಡ್ತೇವೆ. ಆದ್ರೆ ನಾವು ಇನಿಷಿಯಲಿ ನಾವು ತಿಂತಾ ಇರೋದು ಬೇಸಿಗೆ ಅದನ್ನೇ ತಿಂತಾ ಇರೋದು. ನೀವು ನಂಬಲಿಕ್ಕಿಲ್ಲ, ತಿಂಗಳು ಪೂರ್ತಿ ಅದೇ ರೈಸ್ ದಾಲ್ ಸಬ್ಜಿ, ಅಂದ್ರೆ ಸಾರಿ ರೈಸ್ ದಾಲ್ ಒಂದು ಸಬ್ಜಿ ದೇವರಿಗೆ ಕೊಟ್ಟದ್ದು. ಅದ್ರಲ್ಲಿ ನಮ್ಗೆ ಏನು ಅದರಲ್ಲಿ, ಯಾಕಂದ್ರೆ ಕೃಷ್ಣ ಪ್ರಸಾದ, ಅದನ್ನು ಆರಾಮ್ಸೆ ನಾವು ತೆಗಿತೇವೆ, ಅಂದ್ರೆ ಖುಷಿಯಲ್ಲಿ. ಹೇಗೆ ಇದು ಅಲ್ಲ, ಅದು ನನಗೆ ಅದು ಬೇಡ, ಇದು ಬೇಡ, ಅದೆಲ್ಲ ನಮ್ದಿಂದ ಇಂದ್ರಿಯ ಸುಖ. ಇದನ್ನು ಮಾಡೋದು ನೋಡಿ, ಇದರಲ್ಲೆಲ್ಲ ತುಂಬಾ ಉಂಟು ಕಲಿಯುವಂತದ್ದು. ಹೆಚ್ಚು ಸ್ವೀಕರಿಸಿದ್ರೆ ಐಕ ದುಃಖಗಳು ತನ್ನನ್ನು ಹೆಚ್ಚು ಬಂಧನಕ್ಕೆ ಒಳಪಡಿಸಿಕೊಳ್ಳುವುದು ಎಂದು ಅರ್ಥ. ಮತ್ತಷ್ಟು ಸಂಪತ್ತು, ಇನ್ನಷ್ಟು ಹೆಂಗಸರು, ಹುಸಿ ವೈಭವ, ಇವೇ ಐಕ ಗುಲಾಮನಾದವನ ಕೆಲವು ಬೇಡಿಕೆಗಳು. ಅಂದ್ರೆ ಇಲ್ಲಿ ಒಬ್ರು ಇದ್ದಾರೆ, ಅವ್ರ ತಂದೆ ಕೂಡ ತುಂಬಾ ರೀಚ್, ಹಾಗಾಗಿ ಅವರಿಗೆ ದೊಡ್ಡ ಒಂದು ಫ್ಯಾಕ್ಟ್ರಿ ಉಂಟು, ಅಷ್ಟು ಹಣ ಮಾಡಿದ್ದಾರೆ ತಂದೆ. ಈಗ ಕೂಡ ನಾನು ಡೊನೇಷನ್ ಕೊಡ್ತಾರೆ, ಅದು ಬೇರೆ ವಿಷಯ. ಆದ್ರೂ ಕೂಡ ಮತ್ತಷ್ಟು ಮಾಡ್ಬೇಕು. ಸಂಡೇ ಕೂಡ ಫುಲ್ ವರ್ಕಿಂಗ್, ಸಂಡೇ ಕೂಡ ರಜೆ ಇಲ್ಲ, ಫುಲ್ ವರ್ಕಿಂಗ್. 7 ಗಂಟೆ ತನಕ ಇರ್ತಾರೆ, ಬೆಳಿಗ್ಗೆ 7 ಗಂಟೆ ಹೋಗ್ತಾರೆ ಡೈಲಿ. ಅಂದ್ರೆ ಮತ್ತಷ್ಟು ಮಾಡುವ ಬೇಕಾದಷ್ಟು ಉಂಟು, ಆಸ್ತಿಯೇ ದೊಡ್ಡದುಂಟು, ಅದು ಕೂಡ ಇನ್ನು ಮಾಡುವ. ಮತ್ತೆ ಕೆಲವರಿಗೆ ಹೆಂಗಸರು, ಅದು ಚಟ ತುಂಬಾ ಇದು, ಅದು ಬಿಡ್ಲಿಕ್ಕೆ ಆಗುದಿಲ್ಲ, ಇನ್ನಷ್ಟು ಬೇಕು. ಪ್ರಭುಪಾದ ಹೇಳ್ತಾರೆ, ಈ ಅಮೆರಿಕದಲ್ಲಿ 70 ವರ್ಷದ ಪ್ರಾಯ ಆದವ ಅವ ಕ್ಲಬ್ಬಿಗೆ ಹೋಗುವಂಥದ್ದು. ಪ್ರಭುಪಾದ ಹೇಳ್ತಾರೆ, ಅವನ ಇಂದ್ರಿಯಗಳಲ್ಲಿ ಏನು ಇದೆ ಬಲನೇ ಇಲ್ಲ, ಆದ್ರೂ ಕೂಡ ಅವನಿಗೆ ಹಿಂದೆ ಸುಖ ಮಾಡ್ಲಿಕ್ಕೆ ಅಲ್ಲಿ 20 ವರ್ಷದ ಹುಡುಗಿಯರನ್ನು ಕಾರಲ್ಲಿ ಇಟ್ಕೊಂಡು ಹೋಗುವಂಥದ್ದು. ಹಿಂದೆ ಸುಖ ಮಾಡ್ಲಿಕ್ಕೆ ಆಗುದಿಲ್ಲ, ಅವಳು ಹೋಗ್ತಾಳೆ, ಯಾಕಂದ್ರೆ ಅವ ಹಣ ಕೊಡ್ತಾನೆ. ಈ ರೀತಿ ಮಾಡುವಂಥದ್ದು ಇದೆಲ್ಲ ಇದೇ ಐಕ ಗುಲಾಮನಾದವನ ಕೆಲವು ಬೇಡಿಕೆಗಳು. ನೋಡಿ, ನಾವು ಯಾರ ಗುಲಾಮ ನೋಡಿ, ನಾವು ಕೃಷ್ಣ ಭಜನೆಯಲ್ಲಿ ಕೃಷ್ಣನ ಗುಲಾಮ, ಗುರು ಮತ್ತೆ ಕೃಷ್ಣನ ಗುಲಾಮ. ನಾವು ಅದನ್ನು ಖುಷಿಯಾಗಿ ಹೇಳ್ತೇವೆ, ಎಸ್, ತುಂಬಾ ಆನಂದದಲ್ಲೇ ಹೇಳ್ತೇವೆ, ನಾವು ಗುರು ಮತ್ತೆ ಕೃಷ್ಣನ ಗುಲಾಮ. ಆದ್ರೆ ಐಕ ಜನರು ಯಾರ ಗುಲಾಮ? ಈ ಇಂದ್ರಿಯ ಸುಖದ ಗುಲಾಮ. ವಿಷ್ಣು ಪೂಜೆಯಿಂದ ದೊರೆಯುವ ಪ್ರಯೋಜನಗಳ ಅರಿವೇ ಅವನಿಗಿಲ್ಲ. ಕೃಷ್ಣನ ಬಗ್ಗೆ ಸ್ವಲ್ಪ ಕೂಡ ಅವನಿಗೆ ಅರಿವಿಲ್ಲ. ವಿಷ್ಣು ಪೂಜೆಯಿಂದ ಈ ಬದುಕಿನಲ್ಲಿ ಪ್ರಯೋಜನ ಪಡೆಯಬಹುದು, ಹಾಗೆ ಮರಣಾನಂತರ ಬದುಕಿನಲ್ಲಿ ಪಡೆಯಬಹುದು. ನೋಡಿ, ಇದು ಮೀನ್. ಹೇಗೆಂದ್ರೆ ಕೆಲವರು ಹೇಳ್ತಾರೆ, ನಾನು ಕೂಡ ಶಿವನ ಪೂಜೆ ಮಾಡ್ತೇನೆ, ದೇವಿಯ ಪೂಜೆ, ಗಣಪತಿ ಪೂಜೆ, ನನಗೂ ಕೂಡ ಪ್ರಯೋಜನ ಉಂಟು. ಮರಣ ನಂತರ ಎಂತ ಪ್ರಯೋಜನ ಉಂಟು ಸರ್ ನಿಮ್ಗೆ? ಈಗ ನಿಮ್ಗೆ ಪ್ರಯೋಜನ ಉಂಟು, ಎಲ್ಲ ನಿಮ್ಗೆ ಸಿಗ್ತಾ ಉಂಟು, ಆದ್ರೆ ಮರಣ ನಂತರ ಪ್ರಯೋಜನ ಉಂಟಾ? ಇಲ್ಲ. ವಿಷ್ಣು ಪೂಜೆ ಮಾಡಿದ್ರೆ ಮರಣ ನಂತರ ಪ್ರಯೋಜನ ಉಂಟು. ಎಂತ ಪ್ರಯೋಜನ? ಜನ್ಮ ಮೃತ್ಯು ಜರ ವ್ಯಾಧಿ ಇಲ್ಲ, ಹುಟ್ಟು ಇಲ್ಲ, ಮೃತ್ಯು ಅಂದ್ರೆ ಸಾವು ಇಲ್ಲ, ಓಲ್ಡ್ ಏಜ್ ಇಲ್ಲ, ವ್ಯಾಧಿ ಇಲ್ಲ. ಹಾಗಾಗಿ ಪ್ರಭುಪಾದ ಹೇಳ್ತಾರೆ, ಕೃಷ್ಣ ಭಕ್ತರು ತುಂಬಾ ಇಂಟೆಲಿಜೆಂಟ್ ಅಂತೆ. ಅವ್ರಿಗೆ ಗೊತ್ತುಂಟು, ಯಾರನ್ನು ಪೂಜೆ ಮಾಡಿದ್ರೆ ನನಗೆ ಆ ಜನ್ಮ ಮೃತ್ಯು ಜರ ವ್ಯಾಧಿ ಇಲ್ಲ, ಅವರನ್ನು ಪೂಜೆ ಮಾಡ್ತಾರೆ ಅಂತ ಪ್ರಭುಪಾದ ಇಲ್ಲಿ ಹೇಳ್ತಾರೆ. ಈ ತತ್ವಗಳನ್ನು ಮರೆತು ಇನ್ನಷ್ಟು ಸಂಪತ್ತು, ಮತ್ತಷ್ಟು ಹೆಂಡತಿಯರು, ಮಗದಷ್ಟು ಮಕ್ಕಳು, ಬೆನ್ನು ಹತ್ತಿದ ಮೂರ್ಖರು ವಿಧವಾದ ದೇವತೆಗಳನ್ನು ಪೂಜಿಸ್ತಾರೆ. ಅಂದ್ರೆ ಇನ್ನು ಬೇಕು, ಆಸೆ ಮುಗಿಲಿಕ್ಕಿಲ್ಲ. ಪ್ರಭುಪಾದ ಹೇಳ್ತಾರೆ, ಹನಿ 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 ಸ್ವೀಟರ್ ದನ್ ಹನಿ, ಹನಿ ಸ್ವೀಟರ್ ದನ್ ಮನಿ. ಅಂದ್ರೆ ಈ ಹಣದ ಹಿಂದೆ ಹೋಗುವಂಥದ್ದು, ಹಿಂದೆ. ಈ ಬದುಕಿನ ಗುರಿ ಜೀವನದ ದುಃಖ ದುಮ್ಮಾನಗಳನ್ನು ಕೊನೆಗೊಳಿಸುವುದು ವಿನಃ ಅವುಗಳನ್ನು ಹೆಚ್ಚಿಸುವುದು ಅಲ್ಲ. ದುಃಖಗಳನ್ನು ಕೊನೆಗೊಳಿಸಬೇಕು. ಯಾವ ದುಃಖ? ಜನ್ಮ ಮೃತ್ಯು ಜರ ವ್ಯಾಧಿ. ಎಸ್, ಈಗ ನೋಡಿ, ಇದು ತುಂಬಾ ಬ್ಯೂಟಿಫುಲ್ ಪ್ಯಾರಾ. ಐಕ ಸುಖಭೋಗಕ್ಕಾಗಿ ದೇವತೆಗಳ ಮೊರೆ ಹೋಗುವ ಅಗತ್ಯವೇ ಇಲ್ಲ. ದೇವತೆಗಳು ಭಗವಂತನ ಸೇವಕರು ಮಾತ್ರ. ಅವರು ಸೇವಕರು, ಅವರಿಗೆ ಗೊತ್ತುಂಟು, ಅವರು ಸೇವೆ ಮಾಡ್ತಿದ್ದಾರೆ, ನಮ್ಗೆ ಗೊತ್ತಿಲ್ಲ. ನಾವು ಇಂದ್ರಿಯ ಸುಖದ ಸೇವೆ ಮಾಡ್ತಿದ್ದೇವೆ. ಪ್ರಭುಪಾದ ಫಸ್ಟ್ ಹೇಳ್ತಾರೆ, ನಾನು, ಅದು ಸೆಲ್ಫಿಶ್ನೆಸ್ ಅಂತೆ. ಮತ್ತೆ ನನ್ನ ಹೆಂಡತಿ, ನನ್ನ ಮಕ್ಕಳು, ಅದು ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್. ಮತ್ತೆ ನನ್ನ ಕುಟುಂಬ, ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್. ಮತ್ತೆ ನನ್ನ ಆ ಗ್ರಾಮ, ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್. ಮತ್ತೆ ನನ್ನ ಜಿಲ್ಲೆ, ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್.
ಮತ್ತೆ ನನ್ನ ಆ ರಾಜ್ಯ ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್, ಮತ್ತೆ ನನ್ನ ದೇಶ ಇದು ಕೂಡ ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್. ಎಲ್ಲವೂ ಸೆಲ್ಫಿಶ್ನೆಸ್, ಮಾತ್ರ ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್. ಇದಕ್ಕೆ ರಿಲೇಟೆಡ್ ಒಂದು ವಿಷಯವನ್ನು ಹೇಳ್ತೇನೆ. ಪ್ರಭುಪಾದ್ ಬಾಂಬೆಗೆ ಬಂದಿದ್ರು 75ರಲ್ಲಿ. ಬಾಂಬೆಗೆ ಬರುವಾಗ ಅಲ್ಲಿ ಒಂದು ಪಂಡಲ್ ಪ್ರೋಗ್ರಾಮ್ ಮಾಡಿದ್ರು. ಪಂಡಲ್ ಪ್ರೋಗ್ರಾಮ್ ಮಾಡುವಾಗ ಒಬ್ಬ ಪ್ರಭುಪಾದ್ಗೆ, ಸ್ವಾಮೀಜಿ ನೀವು ಸುಮ್ಮನೆ ಹಣ ಖರ್ಚು ಮಾಡ್ತಿದ್ದೀರಿ, ಹೊಸ ಹೊಸ ದೇವಸ್ಥಾನ ಕಟ್ತಾ ಇದ್ದೀರಿ, ನಮ್ದು 1000 ಗಟ್ಟಲೆ ದೇವಸ್ಥಾನ ಉಂಟು ಭಾರತದಲ್ಲಿ, ಅದನ್ನು ನಿಮಗೆ ಸರಿ ಮಾಡಿ, ಅದನ್ನು ನಿಮಗೆ ಪೂಜೆ ಮಾಡ್ಲಿಕ್ಕೆ ಆಗುದಿಲ್ಲ, ನೀವು ಯಾಕೆ ಹೀಗೆ ಮಾಡ್ತಿದ್ದೀರಿ ಒಂದು ಜೋರಾಗಿ ಹೇಳಿದ. ಪ್ರಭುಪಾದ ಯಾವಾಗಲೂ ಶಾಂತ, ಅವರಿಗೆ ಗೊತ್ತುಂಟು ಹೇಗೆ ಮಾಡ್ಬೇಕಂತ. ಅವ ಹೇಳಿದ, ನಿನ್ನ ಹತ್ತಿರ ಇರುವುದು ಯಾರು? ಅದು ನನ್ನ ಹೆಂಡತಿ, ಮತ್ತೆ ಆ ಹೆಂಡತಿ ಒಟ್ಟಿಗೆ ಇರುವುದು ಅದು ನನ್ನ ಮಗು. ಇಲ್ಲಿತ್ತು ಅಂದ್ರೆ ಅಲ್ಲಿ ಬೇರೆ ಎಲ್ಲ ಎಂತ ಹೇಳೋದು, ಕೆಲವರು ಭಿಕ್ಷುಕರ ಮಕ್ಕಳೆಲ್ಲ ಇದ್ರು, ಇವರು ಕೂಡ ಮಕ್ಕಳು, ಇವರನ್ನು ನೀನು ನೋಡ್ಬೋದಲ್ಲ, ಯಾಕೆ ನಿನ್ನ ಮಗುವನ್ನು ನೋಡ್ತಾ ಇದ್ರು? ಇಲ್ಲ, ಅದು ನನ್ನ ಮಗು, ಅದು ನನ್ನ ಮಕ್ಕಳಲ್ಲ, ನನ್ನ ಹೆಂಡತಿ ಹೊಟ್ಟೆಯಿಂದ ಹುಟ್ಟಿದಲ್ಲ, ಇದು ಮಾತ್ರ ನನ್ನ ಮಗು. ನಿನಗೆ ಹೇಗೆ ಈ ರೀತಿ ಉಂಟೋ ಅದೇ ನಮ್ಗೆ ನಮ್ಮದೇ ದೇವಸ್ಥಾನ ಆಗ್ಬೇಕಂತ ನಮ್ಗೆ ಇಚ್ಛೆ ಉಂಟು. ಪ್ರಭು ಹೇಳ್ತಾರೆ. ಮತ್ತೆ ಅವ ಸಾರಿ ಅಂತ ಹೋಗ್ತಾನೆ. ಜನರೆಲ್ಲ ನೋಡಿ, ಇದು ಇಂದ್ರಿಯ ಸುಖ. ನಾನು ಅಲ್ಲಿ ಭಿಕ್ಷುಕರ 20 ಮಕ್ಕಳಿದ್ರು, ಪ್ರಭು ತೋರಿಸಿದ್ರು, ಇದು ಕೂಡ ಮಕ್ಕಳಲ್ಲ, ಇವರನ್ನ ಯಾಕೆ ಸಾಕುದಿಲ್ಲ? ಅಲ್ಲ, ಅವ್ರು ನನ್ನ ಮಕ್ಕಳಲ್ಲ, ಇದು ಮಾತ್ರ ನನ್ನ ಮಗು. ಪ್ರಭು ಇದು ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್. ಹಾಗೆ ಐಕ ಸುಖಭೋಗಾಗಿ ದೇವಗಳ ಮೊರೆ ಹೋಗುವ ಅಗತ್ಯವಿಲ್ಲ. ದೇವತೆಗಳು ಭಗವಂತನ ಸೇವಕರು ಮಾತ್ರ. ಅವರು ಸೇವೆ ಮಾಡ್ತಿದ್ದಾರೆ, ನಮ್ಗೆ ಗೊತ್ತಿಲ್ಲ. ದೇವತೆಗಳಿಗೆ ಗೊತ್ತುಂಟು ಅವರು ಸೇವಕರಂತ ಸೇವೆ ಮಾಡ್ತಿದ್ದಾರೆ, ನಮ್ಗೆ ಗೊತ್ತಿಲ್ಲ. ನಾವು ಈಗ ಇಂದ್ರಿಯದ ಸೇವೆ ಮಾಡ್ತಿದ್ದೇವೆ. ನೀರು, ಬೆಳಕು, ಗಾಳಿ ಮುಂತಾದ ರೂಪಗಳಲ್ಲಿ ಬದುಕಿನ ಅಗತ್ಯವನ್ನು ಒದಗಿಸಿಕೊಡುವ ಕರ್ತವ್ಯ ಅವರು ಬದ್ಧರು ಅಷ್ಟೇ. ನೀರು ಕೊಡ್ಲಿಕ್ಕೆ ಇಂದ್ರ, ಬೆಳಕು ಕೊಡ್ಲಿಕ್ಕೆ ಸೂರ್ಯಚಂದ್ರ, ಗಾಳಿ ಕೊಡ್ಲಿಕ್ಕೆ ವಾಯು. ಅವರು ಕೆಲಸ ಮಾಡ್ತಿದ್ದಾರೆ ಅಷ್ಟೇ, ಕೃಷ್ಣನ ಸೇವಕ. ಪ್ರತಿಯೊಬ್ಬನು ಕಷ್ಟಪಟ್ಟು ಕೆಲಸ ಮಾಡಬೇಕು. ಈಗ ನಾನು ಕ್ಲಾಸ್ ಮಾಡ್ತಿದ್ದೇನೆ, ಇದು ಕೂಡ ಕೆಲಸ. ಆದ್ರೆ ಜನರು ಅಂತ ಹೇಳುವುದು ಅವನಿಗೆ ಕೆಲಸ ಇಲ್ಲ, ಅವ ಕೆಲಸ ಮಾಡುದಲ್ಲ. ನಾನೀಗ ಪುಸ್ತಕ ಗ್ರಂಥ ಓದುದು, ಅದು ಕೂಡ ಕೆಲಸ. ಜನರು ಹೇಳುದು ಅವನಿಗೆ ಬೇರೆ ಕೆಲಸ ಇಲ್ಲ, ಓದ್ತಾ ಇದ್ದೇನೆ, ಕೆಲಸ ಅಲ್ಲ. ನಾನೀಗ ಜಪ ಮಾಡ್ತಾ ಇದ್ದೇನೆ 16 ಸುತ್ತು, ಅದು ಕೂಡ ಕೆಲಸ. ಅದು ಜನರು ಅಂತ ಹೇಳುದು ಅವನಿಗೆ ಕೆಲಸ ಇಲ್ಲ, ಜಪ ಮಾಡ್ತಿದ್ದಾನೆ. ನಾನು ಕೀರ್ತನೆ ಮಾಡುವಂಥದ್ದು, ಅದು ಕೂಡ ಕೆಲಸ. ಆ ಜನರು ಹೇಳುವುದು ಅವನಿಗೆ ಬೇರೆ ಕೆಲಸ ಇಲ್ಲ, ಅವ ಕೆಲಸ ಮಾಡುದಿಲ್ಲ. ನಾನಲ್ಲಿ ಪಾತ್ರೆ ತೊಳೆಯುವಂಥದ್ದು ಕೃಷ್ಣನಿಗೆ ಕೊಟ್ಟ ನೈವೇದ್ಯಕ್ಕೆ, ಜನರಂತ ಹೇಳುದು ಅದು ಕೆಲಸ ಅಲ್ಲ. ಮತ್ತೆ ಎಂತ ಕೆಲಸ? ಅವರ ಪ್ರಕಾರ ಹಣ ಸಂಗ್ರಹಣೆ ಮಾಡುವುದು ಮಾತ್ರ ಕೆಲಸ, ಇದು ಕೆಲಸ ಅಲ್ಲ ಅಂತ ಹೇಳ್ತಾರೆ. ಆದ್ರೆ ಪ್ರಭುಪಾದ ಹೇಳ್ತಾರೆ ಇದು ಕೂಡ ಕೆಲಸ. ನಾವು ಕೃಷ್ಣನಿಗೆ ಮಾಡುವಂತದ್ದು ಕೂಡ ಕೆಲಸ. ಆದ್ರೆ ಜನರಿಗೆ ಗೊತ್ತಿಲ್ಲ. ಜನರು ಇಂದ್ರಿಯ ಸುಖದಲ್ಲಿ ಒಳಗೆ ಹೋಗಿದ್ದಾರೆ, ಅವರಿಗೆ ಅದರಿಂದ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ. ಪ್ರತಿಯೊಬ್ಬನು ಕಷ್ಟಪಟ್ಟು ಕೆಲಸ ಮಾಡ್ಬೇಕು. ಈಗ ನಾವು ಸುಮ್ಮನೆ ಕೂತ್ಕೊಳ್ಳೋದಲ್ಲ, ನಾವು ಕೂಡ ಕೆಲಸ ಮಾಡ್ತಿದ್ದೇವೆ. ನಾವು ಕೃಷ್ಣನಿಗೋಸ್ಕರ ಕೆಲಸ ಮಾಡ್ತಿದ್ದೇವೆ. ಅಸ್ತಿತ್ವಕ್ಕಾಗಿ ತನ್ನ ಕಠಿಣ ಪರಿಶ್ರಮದ ಫಲದಿಂದ ಸರ್ವಶ್ರೇಷ್ಠ ಭಗವಂತನನ್ನು ಪೂಜಿಸಬೇಕು. ಆದ ಜನರಿಗೆ ಕೊಡ್ಲಿಕ್ಕೆ ಮನಸ್ಸೇ ಇಲ್ಲ. ಜನರೆಲ್ಲ ಕಿಸೆಗೆ ಕೈ ಹಾಕಿದರೆ ಹೊರಗೆ ಬರುವುದಿಲ್ಲ. ಕೈ ಹೇಳಿದ್ರೆ ಅದು ಅಲ್ಲಿ ಗಮ್ ಉಂಟು, ಅಂಟಿದೆ ಅಂತ ಹೇಳ್ತಾರೆ. ಹಣ ತೆಗಿಲಿಕ್ಕೆ ಅಂತ ಹೋಗ್ತಾರೆ ಕಿಸೆಗೆ, ಆದ್ರೆ ಕೈ ಹೊರಗೆ ಬರುವುದಿಲ್ಲ. ಯಾಕೆ ಹೊರಗೆ ಬರುವುದಿಲ್ಲ? ಕೃಷ್ಣನಿಗೆ ಕೊಡ್ಲಿಕ್ಕೆ ಮನಸ್ಸಿಲ್ಲ, ನನ್ನ ಇಂದ್ರಿಯ ಸುಖ ಮಾಡ್ಲಿಕ್ಕೆ ಮನಸ್ಸು. ಅಸ್ತಿತ್ವವಾಗಿ ತನ್ನ ಕಠಿಣ ಪರಿಶ್ರಮದ ಫಲದಿಂದ ಸರ್ವಶ್ರೇಷ್ಠ ಭಗವಂತನನ್ನು ಪೂಜಿಸಬೇಕು. ಪ್ರಭುಪಾದ ಯಾಕೆ ಈ ಬೋಲ್ಡ್ ಲೆಟರ್ಸ್ ಅಲ್ಲಿ ಹೇಳಿದ್ದಾರೆ? ಯಾಕೆ ಹೇಳಿದ್ದಾರೆ ಅಂದ್ರೆ ಇದು ನಮ್ಮ ಕರ್ತವ್ಯ. ಆದ್ರೆ ನಾವು ಆ ಕರ್ತವ್ಯ ಮಾಡ್ತಾ ಇಲ್ಲ, ನಾವು ಇಂದ್ರಿಯ ಸುಖವನ್ನು ಮಾಡ್ತಾ ಇದ್ದೀವಿ. ಹಣದಿಂದ ಬೇರೆ ಬೇರೆ ಇಂದ್ರಿಯ ಸುಖ. ಅದೇ ಜೀವನ ಧ್ಯೇಯವಾಗಬೇಕು, ಇದು ಧ್ಯೇಯ ಆಗಬೇಕು ಜೀವನದ. ಸಕ್ರಮವಾದ ದಾರಿಯಲ್ಲಿ ಭಗವಂತನಲ್ಲಿ ವಿಶ್ವಾಸವಿಟ್ಟು ಉದ್ಯೋಗ ಸೇವೆಯನ್ನು ಜಾಗರೂಕರಾಗಿ ನಿರ್ವಹಿಸಬೇಕು. ಸಕ್ರಮವಾದ ದಾರಿಯಲ್ಲಿ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ವಿಶ್ವಾಸ ಇಡ್ಬೇಕು. ಅದು ಹಂತ ಹಂತವಾಗಿ ಪರಮ ಪುರುಷನಲ್ಲಿಗೆ ಮರಳುವ ದಿಕ್ಕಿನಲ್ಲಿ ಮುನ್ನಡೆಸುತ್ತದೆ. ಈಗ ನೀವು ಕೊಡ್ತಾ ಇದ್ರೆ ಪ್ರಭುಪಾದ ಹೇಳ್ತಾರೆ ನಿಮ್ಗೆ ಕೃಷ್ಣ ಹಂತ ಹಂತವಾಗಿ ಅವನಲ್ಲಿ ಬರ್ಲಿಕ್ಕೆ ವ್ಯವಸ್ಥೆ ಮಾಡಿ ಕೊಡ್ತಾನೆ. ಆದ್ರೆ ನಾವು ಕೊಡುವುದೇ ಇಲ್ಲ, ನಮ್ಮ ಕೈ ಬರುವುದೇ ಇಲ್ಲ ಕೊಡ್ಲಿಕ್ಕೆ ಕೃಷ್ಣನಿಗೆ. ಭಗವಂತನಾದ ಶ್ರೀಕೃಷ್ಣನು ಸ್ವತಃ ವ್ರಜಧಾಮದಲ್ಲಿ ಉಪಸ್ಥಿತನಾಗಿದ್ದಾಗ ಇಂದ್ರಿಯ ದೇವತೆ ಪೂಜೆಯನ್ನು ತಡೆದಿದ್ದ. ಅವೆಂತ ಮಾಡಿದ್ದು? ಇಂದ್ರಿಯ ಪೂಜೆ ಮಾಡಬೇಡಿ ಅಂತ. ಆಗ ಇಂದ್ರಿಯ ಎಂತ ಮಾಡಿದ?
ಮಳೆಯನ್ನು ಬೀರಿಸಿದ. ಆಗ ಗೋವರ್ಧನ ಬೆಟ್ಟವನ್ನು ಎತ್ತಿದ. ಆದ್ರೆ 7 ದಿವಸ ಏನು ಕಷ್ಟವಿಲ್ಲದೆ ಎಟ್ಟಿದ. ಮತ್ತೆ ಇಂದ್ರನಿಗೆ ಗೊತ್ತಾಯಿತು. ಇಂದ್ರ ಬಂದು ಅಡ್ಡ ಬೀಳ್ತಾನೆ. ಸ್ವತಃ ಅವ ಮಾಡಿದ್ದಾನೆ. ತಮ್ಮ ಉದ್ಯೋಗದ ಫಲದಿಂದ ಭಗವಂತನನ್ನು ಪೂಜಿಸುವಂತೆ ಮತ್ತು ಭಗವಂತನಲ್ಲಿ ಶ್ರದ್ಧೆ ಇಡುವಂತೆ ವ್ರಜ ನಿವಾಸಿಗಳಿಗೆ ಉಪದೇಶ ಮಾಡಿದ. ಯಾರು? ಕೃಷ್ಣನೇ ಮಾಡಿದ. ಭಗವಂತನಿಗೆ ಮಾಡಿ ಅಂತ ಹೇಳಿದ. ಯಾರು ಭಗವಂತ? ಇದು ಗೋವರ್ಧನ. ಗೋವರ್ಧನ ಎಲ್ಲ ತಿಂತಂತೆ. ಗೋವರ್ಧನ ಕೃಷ್ಣನೇ. ಆ ಬೆಟ್ಟಕ್ಕೆ ಎಲ್ಲ ಅವ್ರು ಕೊಟ್ರು. ಅದೆಲ್ಲ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಎಲ್ಲ. ಆ ಕೃಷ್ಣ ಬರ್ತಾನೆ. ಕೃಷ್ಣ ಭಾವಗ್ರಾಹಿ ಜನ. ಕೃಷ್ಣ ತಿಂತಾನೆ. ಆದ್ರೆ ನಮ್ಗೆ ಆ ಮನಸ್ಸಿಲ್ಲ. ಕೃಷ್ಣನಿಗೆ ಕೊಡುವಂತ ಮನಸ್ಸಿಲ್ಲ. ನಾವು ಪ್ರಭುಪಾದ ಹೇಳ್ತಾರೆ, ಯು ಆರ್ ಈಟಿಂಗ್ ಭೋಗ, ಯು ಆರ್ ಭೋಗಿ, ಯು ಆರ್ ಈಟಿಂಗ್ ಭೋಗ, ಯು ಆರ್ ನಾಟ್ ಈಟಿಂಗ್ ಪ್ರಸಾದ. ಅಂದ್ರೆ ನಾವು ಅಡಿಗೆ ಮಾಡಿದನ್ನು ಕೃಷ್ಣನಿಗೆ ಕೊಟ್ಟು ತಿನ್ಬೇಕು. ಆದ್ರೆ ಅದು ಮಾಡ್ಲಿಕ್ಕೆ ನಮ್ಗೆ ಮನಸ್ಸೇ ಇಲ್ಲ. ಐಕ ಲಾಭವಾಗಿ ಅನಂತ ದೇವತೆಗಳನ್ನು ಪೂಜಿಸುವುದು ವಾಸ್ತವಿಕವಾಗಿ ಧರ್ಮದ ವಿಪರ್ಯಾಸ. ಪ್ರಭುಪಾದ ಹೇಳ್ತಾರೆ, ದೀಸ್ ಅಮೆರಿಕನ್ಸ್ ಆರ್ ಮ್ಯಾಡ್. ಆಗ ಶಿಷ್ಯ ಕೇಳ್ತಾನೆ, ಯಾಕೆ ಅವರು ಹುಚ್ಚರು? ಯಾಕೆಂದ್ರೆ ಅವರು ಕೃಷ್ಣ ಅವರಿಗೆ ಏನಂತ ಗೊತ್ತಿಲ್ಲ. ಮತ್ತೆ ಪ್ರಭುಪಾದ ಹೇಳ್ತಾರೆ, ಬಟ್ ದೀಸ್ ಇಂಡಿಯನ್ಸ್ ಆರ್ ಡಬಲಿ ಮ್ಯಾಡ್. ಪ್ರಭುಪಾದ ಮತ್ತೆ ಶಿಷ್ಯ ಕೇಳ್ತಾನೆ ಪ್ರಭುಪಾದ ಹತ್ರ, ಯಾಕೆ ಭಾರತೀಯರು ಡಬಲಿ ಮ್ಯಾಡ್? ಯಾಕೆಂದ್ರೆ ಅವರು ಎಲ್ಲರನ್ನು ದೇವರಂತೆ ಭಾವಿಸಿದ್ದಾರೆ. ಎಲ್ಲ ದೇವತೆಗಳನ್ನು, ಮನುಷ್ಯರನ್ನು, ಎಲ್ಲರನ್ನು ದೇವರಂತ ಭಾವಿಸಿದ್ದಾರೆ. ಹಾಗಾಗಿ ಡಬಲಿ ಮ್ಯಾಡ್ ಅಂತ ಪ್ರಭುಪಾದ ಹೇಳ್ತಾರೆ. ಐಕ ಲಾಭಕ್ಕಾಗಿ ಅನಂತ ದೇವತೆಗಳನ್ನು ಪೂಜಿಸುವುದು ವಾಸ್ತವವಾಗಿ ಧರ್ಮದ ವಿಪರ್ಯಾಸ. ಈಗ ಧರ್ಮದ ವಿಪರ್ಯಾಸ ಆಗಿದೆ ಕಲಿಯುಗದಲ್ಲಿ. ಹೇಳಿ ಪ್ರಯೋಜನ ಇಲ್ಲ. ಈ ಬಗೆಯ ಧಾರ್ಮಿಕ ಕ್ರಿಯೆಯನ್ನು ಭಾಗವತದ ಮೊಟ್ಟ ಮೊದಲೇ ಕೈತವ ಧರ್ಮ ಎಂದು ಖಂಡಿಸಲಾಗಿದೆ. ಕೈತವ ಧರ್ಮ. ಆ ಕೈತವ ಧರ್ಮದ ಈಗ ನಾನು ಶ್ಲೋಕ ಹೇಳ್ತೇನೆ. ಧರ್ಮ ಪ್ರೋಜಿತ ಕೈತವ ಅತ್ರ ಪರಮ ನಿರ್ಮತ್ಸರಾಣಾಂ ಸತ. ಧರ್ಮ ಪ್ರೋಜಿತ ಕೈತವ ಅತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ. ವೇದ್ಯಂ ವಾಸವಂ ಅತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಶ್ರೀಮದ್ ಭಗವತೆ ಮಹಾಮುನಿ ಕೃತೆ ಕಿಂ ವಾ ಪರೇರ್ ಈಶ್ವರ ಸದ್ಯೋರಿದಿ ಅವರುದ್ಯತೆ ಅತ್ರ ಕೃತಿಭಿ ಶುಶುರ್ಭಿ ತಕ್ಷಣಾತ್. ಅಂದ್ರೆ ಕೈತವ ಧರ್ಮ, ಚೀಟಿಂಗ್ ರಿಲಿಜನ್. ಕಲಿಯುಗದಲ್ಲಿ 99% ಜನ ಮಾಡುವಂತದ್ದು ಚೀಟಿಂಗ್ ರಿಲಿಜನ್. ಯಾವುದೆಲ್ಲ ಚೀಟಿಂಗ್ ರಿಲಿಜನ್? ಒಂದು ಉಪಧರ್ಮ. ಉಪಧರ್ಮ ಅಂದ್ರೆ ಒಳ್ಳೇದು ಮಾಡುವುದು. ಎಂತ ತುಂಬಾ ಕ್ಲಬ್ಗಳೆಲ್ಲ ಉಂಟು. ಆ ಕ್ಲಬ್, ಈ ಕ್ಲಬ್, ಸಹಾಯ, ಸೋಷಿಯಲ್ ಸರ್ವಿಸ್, ಇನ್ನೊಬ್ಬನಿಗೆ ಸಹಾಯ ಮಾಡುವಂಥದ್ದು, ಅದು ಒಳ್ಳೇದು ಮಾಡುವಂಥದ್ದು, ಭಿಕ್ಷುಕನಿಗೆ ಅದು ಕೊಡುವಂಥದ್ದು, ಇದೆಲ್ಲ ಉಪಧರ್ಮ. ಮತ್ತೆ ನೆಕ್ಸ್ಟ್ ಇನ್ನೊಂದು ಧರ್ಮ, ಕೈತವ ಧರ್ಮ ಅಂದ್ರೆ ವಿಧರ್ಮ. ವಿಧರ್ಮ ಅಂದ್ರೆ ಬೇಡದೆಲ್ಲ ಮಾಡುವಂಥದ್ದು, ಕೆಟ್ಟದ್ದು ಮಾಡುವಂಥದ್ದು. ಮತ್ತೆ ಛಲಧರ್ಮ. ಛಲಧರ್ಮ ಅಂದ್ರೆ ಬುದ್ಧನ ಪ್ರಿನ್ಸಿಪಲ್ ಛಲಧರ್ಮ ಅಂದ್ರೆ ನಿಂದಸಿ ವೇದ. ಈ ರೀತಿ ತುಂಬಾ ಕೈತವದ ಧರ್ಮ ಉಂಟು. ಆದ್ರೆ ಕೈತವ ಧರ್ಮವನ್ನು ಭಾಗವತಂ ರಿಜೆಕ್ಟ್ ಮಾಡ್ತದೆ. ಮತ್ತೆ ಯಾವ ಧರ್ಮ? ಸವೇ ಪುಂಸ ಪರೋ ಧರ್ಮ ಯಥೋ ಭಕ್ತಿ ಅಧೋಕ್ಷಜೆ ಅಹೇತುಕಿ ಅಪ್ರತಿಯತ ಯೇ ಆತ್ಮ ಸುಪ್ರಸೀದತಿ. ಯಾವ ಧರ್ಮ? ಪರೋ ಧರ್ಮ. ಆ ಪರೋ ಧರ್ಮ ಅಂದ್ರ ಸವೇ ಪುಂಸ ಪರೋ ಧರ್ಮ ಯಥೋ ಭಕ್ತಿ ಅಧೋಕ್ಷಜ. ಅಧೋಕ್ಷಜ ಅಂದ್ರೆ ಕೃಷ್ಣ. ಹಯೇತುಕಿ. ಹಯೇತುಕಿ ಅಂದ್ರೆ ಯಾವುದೇ ಇಂಟೆನ್ಷನ್ ಇಲ್ಲದೆ ಪೂಜೆ ಮಾಡುವಂಥದ್ದು. ನನಗೆ ದನ ಈಗ ಜನರು ಹೆಚ್ಚಾಗಿ ಎಂತ ಮಾಡುವಂಥದ್ದು, ನನಗೆ ಆ ಮಗು ಕೊಡು, ನನಗೆ ಸಂಪತ್ತು ಕೊಡು, ನನಗೆ ಒಳ್ಳೆ ಹೆಂಡತಿ ಕೊಡು, ನನಗೆ ಅದು ಕೊಡು, ಇದು ಕೊಡು. ಆದ್ರೆ ಹಯೇತುಕಿ ಅಂದ್ರೆ ಯಾವುದೇ ಮೋಟಿವ್ ಇಲ್ಲ, ವಿದೌಟ್ ಎನಿ ಮೋಟಿವ್. ಹಯೇತುಕಿ ಅಪ್ರತಿಯತ. ಅಪ್ರತಿಯತ ಅಂದ್ರೆ 24 ಗಂಟೆ ಎಲ್ಲ ವ್ರಜವಾಸಿಗಳು 24 ಗಂಟೆ ಕೃಷ್ಣನ ಸ್ಮರಣೆ. ಯೇ ಆತ್ಮ ಸುಪ್ರಸೀದತಿ. ಇದು ಪರೋ ಧರ್ಮ. ಇದನ್ನು ಮಾಡ್ಬೇಕು. ಕೈತವ ಧರ್ಮ ಅಲ್ಲ. ಚೀಟಿಂಗ್ ರಿಲಿಜನ್ ರಿಜೆಕ್ಟ್ ಮಾಡ್ತದೆ. ಪ್ರತಿಯೊಬ್ಬನು ಈ ಜಗತ್ತಿನಲ್ಲಿ ಆಚರಿಸಬೇಕಾದ ಧರ್ಮ ಒಂದಿದೆ, ಅದು ಭಾಗವತ ಧರ್ಮ. ಭಾಗವತ ಧರ್ಮ ಎಂದು ಹೇಳುವಂಥದ್ದು ಪರೋ ಧರ್ಮ ಮಾಡಿ ಅಂತ ಹೇಳುವಂಥದ್ದು. ಆ ಧರ್ಮ ಪೂಜಿಸಬೇಕೆಂದು ಹೇಳುವುದು ದೇವೋತ್ತಮ ಪರಮಪುರುಷನನ್ನು ಮಾತ್ರ, ಬೇರೆ ಯಾರನ್ನು ಅಲ್ಲ. ಎಸ್. ವಂಚ ಕಲ್ಪತರೋ ವಿಶ್ಯ ಕೃಪಾ ಸಿಂಧು ವಿಯವಚ
पतितनां पावनियोभ्यो वैष्णवेभ्यो नमो नमः। अनंत कोटि वैष्णवनंद की जय। नामाचार्य श्री हरिदास ठाकुर की जय।